ಚಿನ್ನಾಭರಣ ಕ್ಷೇತ್ರದಲ್ಲೇ ಈಗಾಗಲೇ ಹೆಸರು ಪಡೆದುಕೊಂಡಿರುವ ಮಂಗಳೂರಿನ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ಆರ್ಟಿಸ್ಟ್ರಿ ಬ್ರಾಂಡೆಡ್ ಜ್ಯುವೆಲ್ಲರಿ ಶೋ ನಡೀತಾ ಇದ್ದು ಜನವರಿ 11ರಿಂದ 19ರ ತನಕ ನಗರದ ಫಳ್ನೀರ್ನಲ್ಲಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ಆರ್ಟಿಸ್ಟ್ರಿ ಬ್ರಾಂಡೆಡ್ ಜ್ಯುವೆಲ್ಲರಿ ಶೋ ಪ್ರದರ್ಶನದಲ್ಲಿ ಚಿನ್ನ, ವಜ್ರ ಮತ್ತು ಅಮೂಲ್ಯ ರತ್ನಾಭರಣಗಳ ವಿಶಿಷ್ಟ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಚಿನ್ನ, ವಜ್ರ ಮತ್ತು ಅಮೂಲ್ಯ ರತ್ನಾಭರಣಗಳ ವಿಶಿಷ್ಟ ಪ್ರದರ್ಶನ ಮತ್ತು ಮಾರಾಟ ಆರ್ಟಿಸ್ಟ್ರಿ ಬ್ರಾಂಡೆಡ್ ಜ್ಯುವೆಲ್ಲರಿ ಶೋ ಉದ್ಘಾಟನೆಗೊಂಡಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ನಟಿ ಚೈತ್ರಾ ರಯ್ಯಪ್ರೋ ಮಾತನಾಡಿ, ನಾನು ಕೂಡ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಗ್ರಾಹಕಿಯಾಗಿದ್ದು, ಇಲ್ಲಿ ಸೂಕ್ಷ್ಮಾತೀತ ಕುಸುರಿ ಕೆಲಸಗಳಿಂದ ನಿರ್ಮಿತ ಆಭರಣ ಸಿಗುತ್ತಿದೆ. ಇಲ್ಲಿನ ಆಭರಣಗಳು ವೈವಿಧ್ಯಮಯ ವಿನ್ಯಾಸ ಮತ್ತು ಆಕರ್ಷಣೆ ಹೊಂದಿದ್ದು, ಗ್ರಾಹಕರಿಗೆ ಆಯ್ಕೆಯ ವಿಪುಲ ಅವಕಾಶಗಳಿವೆ ಎಂದು ಅಭಿಪ್ರಾಯಪಟ್ಟರು. Malabar Gold and Diamond have inaugurated the artistry show, which showcases a beautiful and designer collection. The one which I'm wearing is really, it looks royal, rich, and it's unique in its own way. About Malabar Gold and Diamond, if I have to say, it's one of my favorite jewellery shop in India. So 5-star I would rate for the customer service. The hospitality is too good, and the staffs, especially, they are like polite, friendly. They always have a smile on their face, and I'm happy to be part of this program. ಕಾರ್ಯಕ್ರಮದಲ್ಲಿ ಮನಃಶಾಸ್ತ್ರ ಸಮಾಲೋಚಕಿ ಚೈತ್ರಾ ನಾಯಕ್ ಅವರು ಮಾತನಾಡಿ, ಮಂಗಳೂರಿನ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉತ್ತಮ ಕಲೆಕ್ಷನ್ ಇದ್ದು, ಗ್ರಾಹಕರಿಗೆ ಉತ್ತಮ ರೀತಿಯಲ್ಲಿ ಸೇವೆಯನ್ನ ನೀಡುತ್ತಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. I've been their regular customer for over 10 years now, and what I like the most about them is the authenticity of the jewellery with regards to their gold collection, diamond, precious and semi-precious stones, and the kind of variety that they offer, affordability, and the connecting designs that you have with your desires. And the best part about them is their customer handling, because that's what makes your jewellery buying experience very peaceful and very comfortable. ತದಬಳಿಕ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಲಾಯಲ್ ಕಸ್ಟಮರ್ ವೀಕ್ಷಾ ಶೆಟ್ಟಿ ಅವರು ಮಾತನಾಡಿ, ದೇಶದಲ್ಲಿ ಅತ್ಯುತ್ತಮ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಎಂಬ ಹೆಸರು ಪಡೆದಿದೆ ಅಂತ ಹೇಳಿದ್ರು. ನಾನು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನ ರೆಗ್ಯುಲರ್ ಕಸ್ಟಮರ್. ಇವತ್ತು ನಾನು ಈ ಶೋಲಿ ಪಾರ್ಟಿಸಿಪೇಟ್ ಮಾಡಿದ್ರು ನನಗೆ ತುಂಬ ಖುಷಿ ಫೀಲ್ ಬಂದಿದೆ. ಬಿಕಾಸ್ ಯಾವಾಗಲೂ ಕಸ್ಟಮರ್ ಆಗಿ ಬರ್ತದೆ. ಇವತ್ತು ನಾನು ಈ ಶೋನಲ್ಲಿ ಈ ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಅವಕಾಶ ಸಿಕ್ಕಿದೆ. ಇವತ್ತು ನಾನು ವೇರ್ ಮಾಡಿರೋದು ಎಥ್ನಿಕ್ ವೇರ್. ನಾನು ಯಾವತ್ತೂ ಎಥ್ನಿಕ್ ಇದರಲ್ಲಿ ಕಲೆಕ್ಷನ್ಸಲ್ಲಿ ತೊಗೊಂಡಿರಲಿಲ್ಲ. ಇವತ್ತು ನನಗೆ ವೇರ್ ಮಾಡೋ ಚಾನ್ಸ್ ಕೂಡ ಸಿಕ್ಕಿದೆ. ಆ್ಯಂಡ್ ನನ್ನ ಫ್ರೆಂಡ್ಸಿಗೆ, ನನ್ನ ಫ್ಯಾಮಿಲಿ ಅವರಿಗೆಲ್ಲ ನಾನು ಸಜೆಸ್ಟ್ ಮಾಡೋದು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್. ಯಾಕೆಂದರೆ ಒಳ್ಳೊಳ್ಳೆ ಡಿಸೈನ್ಸ್ ಆ್ಯಂಡ್ 100% ಪ್ಯೂರ್ ಅಲ್ಲಿ ಸಿಗುತ್ತೆ ನಿಮಗೆ ಗೋಲ್ಡ್. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಮಂಗಳೂರಿನ ನಿರ್ದೇಶಕ ಕರುಣಾಕರನ್, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ಮುಖ್ಯಸ್ಥರಾದ ಶರಶ್ಚಂದ್ರನ್, ಪ್ರಾದೇಶಿಕ ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕ ಜೋಬಿನ್ ಮ್ಯಾಥ್ಯೂ ಸೇರಿದಂತೆ ಸಿಬ್ಬಂದಿ ಹಾಗೂ ಗ್ರಾಹಕರು ಭಾಗವಹಿಸಿದ್ರು. ಜನವರಿ 11ರಿಂದ 19ರವರೆಗೆ ದರ ಕಡಿತ ಮಾರಾಟ ಪ್ರದರ್ಶನದಲ್ಲಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನವರ ಸಬ್ ಬ್ರ್ಯಾಂಡ್ಗಳಾದ ಮೈನ್ ವಜ್ರಾಭರಣಗಳು, ಎರಾ ಅನ್ಕಟ್ ವಜ್ರಾಭರಣಗಳು, ಡಿವೈನ್ ಭಾರತೀಯ ಪಾರಂಪರಿಕ ಆಭರಣಗಳು, ಎಥಿನಿಕ್ಸ್ ಕರಕುಶಲ ವಿನ್ಯಾಸ ಆಭರಣಗಳು, ಪ್ರೇಷಿಯಾ ಅಮೂಲ್ಯ ರತ್ನಾಭರಣಗಳು, ಸ್ಟಾರ್ಲೆಟ್ ಮಕ್ಕಳ ಆಭರಣಗಳು ಮತ್ತು ಹೈ ಕ್ಯಾಶುವಲ್ ಆಭರಣಗಳು ಇವೆಲ್ಲದರ ಆಯ್ದ ಸಂಗ್ರಹವಿದೆ. ಮನಮೋಹಕ ಆಭರಣಗಳ ವಿಶೇಷ ಕೊಡುಗೆಯಾಗಿ ಜನವರಿ 11ರಿಂದ 19ರವರೆಗೆ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ %50ರವರೆಗೆ ದರ ಕಡಿತ, ವಜ್ರದ ಮೌಲ್ಯದಲ್ಲಿ %20ರವರೆಗೆ ದರ ಕಡಿತ ಇದೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ 10 ರಾಷ್ಟ್ರಗಳಲ್ಲಿ 250ಕ್ಕೂ ಮಿಕ್ಕಿ ಶೋರೂಮ್ ಅನ್ನ ಹೊಂದಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.